ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ದೂದ್ ಪೇಡ ಮಾಡೋದಕ್ಕೆ ಹಾಲು ಹಾಕ್ಕೊಳ್ತಿದ್ದೇನೆ. ಎರಡೂವರೆ ಕಪ್ಪು ಹಾಲು ಹಾಕ್ಕೊಂಡೆ. ಅದಕ್ಕೆ 3 ಸ್ಪೂನು ಸಕ್ಕರೆ ಹಾಕ್ಕೊಳ್ತಿದ್ದೇನೆ. ಸ್ಪೂನಲ್ಲಿ, ಸಾಧಾರಣ ಸ್ಪೂನಲ್ಲಿ 3 ಸ್ಪೂನು. ಹಾಲು ಕುದಿಬೇಕು. ಈಗ ಹಾಲು ಕುದೀತಾ ಉಂಟು. ಅದಕ್ಕೆ ಪೌಡ್ರು ಸೇರಿಸ್ಕೊಳ್ಳುವ, ಹಾಲಿನ ಪೌಡ್ರು. ಎರಡೂವರೆ ಕಪ್ಪು ಹಾಲಿನ ಪೌಡ್ರು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು, ಗಂಟಿಲ್ಲದಾಗೆ. ನೋಡಿ, ಈಗ ಆಯ್ತು. ಇದು ಲಾಸ್ಟಿಗೆ ಸೇರಿಸ್ತಿದ್ದೇನೆ. 1 ಸ್ಪೂನು ಸೇರಿಸಿದ್ದೇನೆ. ಪೇಡ ಕಟ್ಕೊಡ್ಲಿಕ್ಕೂ ಕೂಡ ಸುಲಭ ಆಗ್ತದೆ, ಮತ್ತು ರಬ್ಬರ್ ಟೈಪ್ ಆಗೋದಕ್ಕೂ ಒಳ್ಳೆಯದಾಗ್ತದೆ. ಹಾಗೆ ಪೇಡ ಮಾಡುವ ಮೊದಲು 2 ಸ್ಪೂನಷ್ಟು ಪುಡಿನ ಮೇಲೆ ಹಾಕ್ಕೊಳ್ತೇನೆ. ಎರಡು ಸ್ಪೂನ್ ಹಾಕ್ಕೊಂಡೆ. ಅದನ್ನು ನಾವು ಕಟ್ಟಿಕೊಳ್ಳಿಕ್ಕೆ ನಮಗೆ ಸುಲಭ ಆಗಲಿಕ್ಕೋಸ್ಕರ, ಅದೇನಾಗೋದಿಲ್ಲ. ಇಲ್ಲದಿದ್ದರೆ ನಮಗೆ ಸ್ವಲ್ಪ ತರಿಯಾಗಿ ಬರುತ್ತಲ್ಲ, ಅದಕ್ಕೆ. ಅಂದರೆ ಒಂದೊಂದು ಹಾಲಿನ ಪುಡಿ ಒಂದೊಂದು ಥರ ಇರುತ್ತೆ. ಹಾಗೆ ಈಗ ಇದು ಇನ್ನು ಕಟ್ಟಿಕೊಳ್ಳೋದು. ಕೈಗೆ ಸ್ವಲ್ಪ ತುಪ್ಪ ತಾಗಿಸ್ಕೊಂಡು, ಎಷ್ಟು ದೊಡ್ಡ ಬೇಕು ನಮಗೆ ಅಷ್ಟು ದೊಡ್ಡ ತೆಗೆದು ಹೀಗಿಟ್ಟು, ಒಂದು ಹೀಗೆ ಉಂಡೆ ಮಾಡೋದು. ಅದಕ್ಕೊಂದು ಹೀಗೆ ಒಂದು ಚೆಂದಾಗಿ ಇಡೋದು. ಇಷ್ಟು ಹೀಗೇನೆಲ್ಲ ಮಾಡ್ಕೊಳ್ತೇನೆ. ನೋಡಿ, ದೂದ್ ಪೇಡ ಮಾಡ್ಕೊಂಡಿದ್ದೇನೆ. ಇದು ಚೆಂದ ಕಾಣಲಿಕ್ಕೆ ಅಂತ ಇಟ್ಟದ್ದು. ಇದನ್ನು ಇಡಬೇಕಾಗಿಲ್ಲ, ಇಲ್ಲಾದರೆ ಡಿಸೈನ್ ಬೇಕಾದರೂ ಮಾಡ್ಬೋದು. ನನ್ನ ಹತ್ರ ಡಿಸೈನದಿಲ್ಲ. ಬೇರೆ ಎಂಥದ್ರಲ್ಲಿ ಆದರೂ ಡಿಸೈನ್ ಮಾಡಲಿಕ್ಕೆ ಆಗ್ತದೆ, ಆದರೂ ಮಾಡಲಿಲ್ಲ. ನಾನು ನೋಡಿ 2 ಥರದ್ದು ಮಾಡಿದ್ದೇನೆ. ನಿಮಗೆ ಯಾವ ಡಿಸೈನದ್ದು ಬೇಕೋ ಅದು ನೀವು ಮಾಡಿಕೊಳ್ಳಿ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.